ಮಂಜನಹಳ್ಳಿ ಗ್ರಾಮದ ಪಂಪದ ಹಿತ್ಲು ರಸ್ತೆ ಕಾಂಕ್ರೀಟೀಕರಣಕ್ಕೆ ಶಾಸಕ ಯುಟಿ ಖಾದರ್ ಅವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಕುಗ್ರಾಮವಾಗಿದ್ದ ಪಂಪದ ಹಿತ್ಲು ಪ್ರದೇಶದ ರಸ್ತೆ ಅಭಿವೃದ್ಧಿಗೆ ಹಂತ ಹಂತವಾಗಿ ಅನುದಾನ ನೀಡಿದ್ದು, ಇದೀಗ 3ನೇ ಹಂತದ ಕಾಮಗಾರಿಗೆ 13 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಈ ಪ್ರದೇಶದ ಕುಡಿಯುವ ನೀರಿನ ಸಮಸ್ಯೆಯು ಬಗೆಹರಿಯಲಿದೆ ಎಂದರು. ಅದಕ್ಕಾಗಿ ಇದನ್ನು ಯಾವುದೊಂದು ರೀತಿಯಿಂದ ನಾವು ಅಭಿವೃದ್ಧಿಪಡಿಸಬೇಕಂತ ಹೇಳಿ ಅವತ್ತು ತೀರ್ಮಾನ ಮಾಡಿ, ಇದು ಬಹಳಷ್ಟು ಉದ್ದವಾದ ರಸ್ತೆ ಆದ ಕಾರಣ ಮತ್ತು ಇಲ್ಲಿಗೆ ಕಾಂಕ್ರೀಟೀಕರಣ ಮಾಡಬೇಕು, ಶಾಶ್ವತವಾಗಿ ಇವತ್ತು ಈ ಒಂದು ರಸ್ತೆ ಆಗಬೇಕು. ನಾವು ಅಧಿಕಾರದಲ್ಲಿರಲಿ ಅಧಿಕಾರ ಇಲ್ಲದಿರಲಿ, ಈ ಪಂಪದ ಹಿತ್ತಲ ಪ್ರದೇಶದವರು ಇನ್ನೊಬ್ಬನ ಮನೆ ಬಾಳಿಗೆ ಹೋಗಿ ನನಗೆ ರಸ್ತೆ ಆಗಬೇಕು ಅಂತ ಕೇಳುವಂಥ ಪರಿಸ್ಥಿತಿಯನ್ನು ದೂರ ಮಾಡಬೇಕೆಂಬ ಉದ್ದೇಶದಿಂದ ಇದನ್ನು ಕಾಂಕ್ರೀಟೀಕರಣ ಮಾಡ್ತಾ ಬಂದಿದ್ದೇವೆ. ಇದೀಗ ಕೊನೆಯ ಮತ್ತು ಬಹುಶಃ ಇವತ್ತು 3ನೇ ಹಂತದ ಆ ಒಂದು ಕಾಂಕ್ರೀಟೀಕರಣ ರಸ್ತೆ ಸುಮಾರು 290 ಮೀಟ್ರನ್ನು ಇವತ್ತು 13 ಲಕ್ಷ ರೂಪಾಯಿ ಯೋಜನೆಯಲ್ಲಿ ಇವತ್ತು ನಾವು PWD ಟೆಂಡರ್ ಮುಖಾಂತರ ನಾವು ಇವತ್ತು ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತೇವೆ. ಒಂದು ಅತ್ಯುತ್ತಮವಾದ ರಸ್ತೆಯಾಗಿ ಬರ್ತದೆ. ಇವರ ಎಲ್ಲ ಹಿರಿಯರು ಎಲ್ಲರಿಗೂ ನಮಗೆ ವಿಶೇಷವಾದ ಆಶೀರ್ವಾದ ಮತ್ತು ಸಹಕಾರ ಕೂಡ ಇವತ್ತು ಕೊಟ್ಟಿದ್ದಾರೆ. ಆದಷ್ಟು ಬೇಗನೆ ಕೆಲಸ ಪೂರ್ಣಗೊಳ್ಳುವಂತೆ ನಾವು ಇದನ್ನು ಸ್ಥಾಪನೆ ಮಾಡ್ತೇವೆ. ಈ ಸಂದರ್ಭ ಸ್ಥಳೀಯರಾದ ಸೇಸಪ್ಪ, ರಾಜೇಶ್, ಮಾಧವ್, ಮೋಹನ್, ಜಮೀಲ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ NS ಕರೀಂ ಮತ್ತಿತರರು ಉಪಸ್ಥಿತರಿದ್ದರು.